ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಸೋಮನಾಥ ಬಡಾವಣೆದ ಕಾಂಕ್ರೀಟೀಕರಣ ಆಯ್ನ ತಾದಿದ ಉದಿಪನ ಲೇಸು ಅಂಗಾರೆ ಕಾಂಡೆ ನಡೆತದು. ಸೋಮೇಶ್ವರ ಪುರಸಭೆದ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ರಿಬ್ಬನ್ ಬಡ್ಪಾದು ಕಾಂಕ್ರೀಟೀಕರಣ ಆಯ್ನ ಹೊಸ ಸಾದಿನ ಲೋಕಾರ್ಪಣೆ ಮಾಡ್ತಾರೆ. ವಾರ್ಡ್ದ ಸದಸ್ಯೆ ಶ್ರೀಮತಿ ಸೋನಾ ಸುಭಾಷಿನಿ ತಾರೈ ಹಾಕದು ಶುಭ ಹಾರೈಸಿಯರು. ಸೋಮೇಶ್ವರ ಪುರಸಭಾ ವ್ಯಾಪ್ತಿಡು ದಿಂಜ ಅಭಿವೃದ್ಧಿ ಬೇಲೆಲೇನು ಮಲ್ತದ ಜನಸಾಮಾನ್ಯರನ್ನ ನನಲಾತ ಬೇಡಿಕೆಗಳು ಬರಂದುಂಡು. ಅನುದಾನದ ಕೊರತೆ ಇರ್ದಾತ್ರ ದುಂಬುದ ದಿನಕ್ಲೆಡು ಹಂತ ಹಂತವಾದ ಅಭಿವೃದ್ಧಿದ ಬೇಲೆನು ಮನ್ಪೆರೆ ಉಳ್ಳ ಅಂಚನೆ ಅಭಿವೃದ್ಧಿ ಕಾರ್ಯಕ್ರಮಗಳು ಸಹಕಾರ ಕೊರನ ಮಾತಾ ಸ್ಥಳೀಯರೇನು ಈ ಸಂದರ್ಭದ ಅಭಿನಂದನೆ ಮಲ್ಪುವ ಪಂಡದು ರವಿಶಂಕರ್ ಸೋಮೇಶ್ವರ ತೆರಿಪಾಯಿರು. ಸೋಮೇಶ್ವರ ಸೋಮನದೇವರನ್ನ ಈ ಒಂದು ಕ್ಷೇತ್ರ ಸೋಮೇಶ್ವರ ಪುರಸಭೆತ ಈ ಸೋಮನಾಥ ಬಡಾವಣೆ ಮುಖ್ಯ ರಸ್ತೆದ ಈ ಬೇಡಿಕೆಯನ್ನು ಯಪ್ಪ ಸೋನ ಸುಭಾಷಿನಿ ಮೆಂಬರ್ ಯಾರ ಆಂಡಿದಿಂಚ ಶುರು ಮಲ್ದಿರು. ಫಸ್ಟ್ ಈ ರೋಡ್ ಒಂಜಾ ಆವಡು ಒಂಜಾತ್ ಸಂಸದರಿಗೆಲ್ಲ ನಮ್ಮ ಭೇಟಿ ಕೊಡ್ದವ್ರು ಮನೆಯನ್ನು ಕೊಡ್ತಾ ಅದು ಪಕ್ಕ ಮುಲ್ಪಾಡ್ದು ಮೂಡಾಡ್ದಿಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲ ನನಗೆ ಫಂಡ್ ಕೊರಪೇರವನ್ನ ಇಲ್ಲಿ ಭರವಸೆನೇ ಕೊಡ್ತಿತ್ತು. ಅಪ್ಪನಾಗ ಈ ರೋಡ್ ಪೂರ್ತಿ ಆಗ ನನಗೆ ವಿಶ್ವಾಸ ಹೊಡಿತ ಅಲ್ತರೆಲ್ಲ ಸೂಕ್ತ ಅನುದಾನ ಬತ್ತಿಜಿ ಅದು ಪಕ್ಕ ಮೆಂಬರ್ ಅನುದಾನ ಕೊಡ್ಜಿನ ಆ ರೋಡ್ ಮಲ್ತಿಜಿನ ಗುಲ್ತೇರು ಬೇಡಿಕೆದಿಯರು ಬೆದರಿಸ್ಯಾರು ಇಂಚ ಊರ ಮಲ್ದೇರು ಪಾಪ ಅರ್ನ ನೆಟ್ಟು ಅಪ್ಪ ಎಂಕ್ಲೆಲ್ಲ ನಿಜವಾದ್ಲ ಬೇಜಾರಾತನು ಅಪ್ಪ ಈ ರಸ್ತೆನ ಎಂಚಾಣ ಮನ್ಪಡ ಇಷ್ಟಿಡು ಸೋಮೇಶ್ವರ ಪುರಸಭೆ ನಮ್ಮ ಆಯ್ನಾಥ ಮನ್ಪಗ ಅಪ್ಪಕ್ಕ ಹಂತ ಹಂತವಾದ ಅಂತ ಮಂತೊಂದು ಪೋಯನ್ನ ಮನವರಿಕೆಯನ್ನು ಸ್ಥಳೀಯರಿಗೆಲ್ಲ ಮೆಂಬರ್ಲ ಮಲ್ತದೆ ಒಂಜಿ ಹಂತದ ಸುಮಾರು 10 ಲಕ್ಷದ ಈ ಒಂದು ಬೇಲನ್ನು ನಮ್ಮ ಈ ಮಲ್ತ ಈ ಒಂದು ಉದ್ಘಾಟನಾ ಸಮಾರಂಭ ಎಂಗ್ಲ ಪ್ರೀತಿದ ಸತೀಶನ್ನೇ ಉಳ್ಳೇರು ಅಂಚಿನ ಜಗ್ಗನ್ನೇ ಉಳ್ಳೇರು ಮಾತ ನಾಯಕರನಾಗಿ ಮಾತ ಉಳ್ಳೇರು ಪ್ರಮುಖವಾದ ಮಲ್ತ ಮಾಜಿ ಸದಸ್ಯರ ಹರಿಣಾಕ್ಷಕ್ಕೆ ಉಳ್ಳೇರು ನಮ್ಮ ಅನಿಲನ್ನಿ ಸ್ವಲ್ಪ ರೋಡ್ ಮುಲ್ತುರ್ದೆ ಮಲ್ತೇರು ಅವು ದೇವರ ಎತ್ತಾಡು ನಾನು ಒಂಜಿ ಪೀಸ್ ಅವಲ ಉಂಡು ಬೇಜಾರದಲ್ಲ ಅಲ್ಪಲ ಆರ ಉಂಡು ಪಕ್ಕ ಎಂಕ್ಲು ಬಂಡ ಅಲ್ಪ ಡ್ಯಾಮೇಜ್ ಆತನ ಫಸ್ಟ್ ಮಲ್ಪಗ ಪಕ್ಕ ಐನು ಮನ್ಪುಗಾನ ಮುಂಜೆ ಒಂದೇ ಉದ್ದೇಶ ಮಲ್ತಂಬೈದ ಪಕ್ಕ ಅಡ್ಡದ ರಸ್ತೆ ಎಲ್ಲ ಆರ ಉಂಡು ಆ ದೇವರ ಎಂಗ್ಲಿ ಅನುದಾನ ಕೊರಡು ಕೊಯ್ ಕೂಡಲೇ ಈ ಅಂತೂ ಸೋಮರದ ಬಡ ರಸ್ತೆನ ಪೂರ ಮನ್ಪುನಂಜನ ಇಚ್ಛಾಶಕ್ತಿ ಎಂಗ್ಲು ಉಂಡು ಅಂಜನ ವಿಶೇಷ ನಮ್ಮ ಯೋಗೀಶನಲ್ಲ ಅರ್ಲ ನನಗೆ ಭಾರಿ ಇರುವ ರಸ್ತೆದ ಬಗ್ಗೆ ಭಾರಿ ಪ್ರೀತಿ ಇತ್ತನಾರು ಅಂಜ ಮಕ್ಕಳು ಮಾತ ಪ್ರಮುಖ ಇರಲ್ಲ ಮಾತಿರಲ್ಲ ಪ್ಲೇ ಹಾಕಲ್ಲ ಈ ಬಡವಣದ ಅಭಿವೃದ್ಧಿಗೆ ಭಾರಿ ಶ್ರಮ ಅಂತ ಅಂಜನ ಎಂಗ್ಲ ವಸಂತನ್ನಿ ಅರ್ಲ ಮಾಧವನ್ನಿ ಮುಖ್ಯವಾದ ನಿಶಾನ್ ಮಕ್ಕಳು ಪೂರ ಈ ರಸ್ತೆನೇ ಫಸ್ಟ್ ಆಡೋದು ಬೇತ ಓಲ ರಸ್ತೆ ಆಡುವಂತಿದೆ ಮುಲ್ತೊಂಜ ರಸ್ತೆ ಮುಗಿಪೋಡು ಅಂಚ ಎಂಗ್ಲ ತೀರ್ನಾಥ್ ಅನುದಾನದ ಇದು ಈ ರಸ್ತೆಯನ್ನು ಮಲ್ತದ ನನಾತ ಇಡು ದುಂಬದ ಬಾಕಿದ ರಸ್ತೆಯನ್ನು ಒಟ್ಟು ಮನ್ಪೊಡದ ನನಗೆ ಸುಮಾರು ಎಂಗ್ಲ ಲೆಕ್ಕವಾಡಿ ಜಗನ್ನ ಈ ಪೂರ್ತಿ ಮನ್ಪೊಡ 20 ಲಕ್ಷ ರೂಪಾಯಿ ಫೋಡ್ ಹಾಕ್ಬಿಡು ಮುಗಿಪೊಡದಂಡ ಅಂಚೆ ಹಂತ ಹಂತ ನಮಗೆ ಅನ್ನದ ಬತ್ತಿಲ್ಲ ನೀನು ಖಂಡಿತ ಮನ್ಪ ಒಂದು ಮುಕ್ಲ ನಾಯಕರನ್ನ ಎದುರು ಇತ್ತೊಂದು ಭರವಸೆಯನ್ನು ಖಂಡಿತ ಮುಲ್ತಕ್ಲಿ ಕೊರಪೆ ಸಸ್ತ ನೋಡಿ 5 ವರ್ಷ ದುಮ್ಮನ ಮಲ್ಪ ಅಂದು ಅವು ಎಂಕ್ಲೆಲ್ಲ ಒಂಜಿ ಮನಸ್ಸು ಆಪುಡು ಖಂಡಿತವಲ್ಲ ಆಪುಂಡು ಆ ಸೋಮನ ದೇವರ ಇನ್ನು ಎತ್ತವಾಡು ಅಂತ ಸೋನಕ್ಕನ ದಾದ ಇರ್ನ ಒಂಜಿ ಒಂಚೂರಾಂಡಿ ತೃಪ್ತಿ ಉಳ್ಳೊಂದು ಸಸ್ಯನ ಫಂಡಿರು ಅಂಚೆ ತೃಪ್ತಿ ಅದಕ್ಕೂ ಅಲ್ಪ ತೃಪ್ತಿ ಆಳ ಒಂಜಾತ್ ಜನಕ್ಲು ಪನ್ಪೇರೆ ಅಕ್ಲ ಅವು ಅಕ್ಲ ತಪ್ಪುಂದತ್ತು ಎಂಗ್ಲ ಅವು ಆಡಿತ್ತು ಅಂಚೆ ಎಂಕ್ಲೆ ಪುರಸಭೆ ಮಲ್ಲ ಅನ್ನೋದನ್ನ ಬತ್ತೇನೆ ಎಂಗ್ಲು ಐನು ಊಲ ವೇಸ್ಟ್ ಅನ್ಲಕ್ ಈಸ್ ಒಂದು ಬೈದ ನನ್ನ ತಂಚಿನೇ ಎಡ್ಡ ರೀತಿ ಮಲ್ತೊಂದು ಬರ್ಪ ಅಂತೂ ಈ ರೋಡ್ ಯಾರೇ ಮಸ್ತ್ ಮುಲ್ತಾಗ್ಲಿ ಎಡ್ಡ ರೀತಿ ಸಹಕಾರ ಕೊಡ್ತೇವ್ರು ಆಗ್ಲೇ ಮಾತಾಡಲ್ಲ ಪುರಸಭೆ ಬರ್ತಿದ್ದ ಪ್ರೀತಿದ ಧನ್ಯವಾದ ಅರ್ಪಿಸೋದಿಲ್ಲ ಅಂಜನೆ ಗುತ್ತಿಗೆದಾರ ವೈಶಾಖಲ ಬಾರಿ ಪೊರ್ಲುಡು ಕಾಮಗಾರಿನ ಮಲ್ತ್ಕೋತ ಅರೆಗಿಲ್ಲ ವಿಶೇಷವಾದ ಧನ್ಯವಾದ ಕೊಡೋದಿಲ್ಲ ನನ್ನಾತ ಶಕ್ತಿನ ಭಗವಂತ ಇಂಗ್ಲಿಗೆ ಸೋಮೇಶ್ವರ ಪುರಸಭೆ ಬಿಟ್ಟು ಬಾರಿ ಪೊರ್ಲುದ ಬೇಲೆ ಆತ ನಮ್ಮ ಪಾತ್ರೆ ನಾಗರಿಕರ ಮನ್ಪಲಕ ಹೊರಡಿಂದು ಪ್ರಾರ್ಥನೆ ಮಂತೊಂದು ಕಾರ್ಯಕ್ರಮಡು ಪಾಲ್ಪಡೆದಿತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಪಾತೆರೊಂದು ಕೇಂದ್ರಡು ಮೋದಿ ಸರ್ಕಾರ ಬತ್ತಿಬೊಕ್ಕ ದಿಂಜ ಜನಪರ ಯೋಜನೆಲೇನು ಗ್ರಾಮಗೂ ತಲುಪಿಸಾದ ಅಂಚನೆ ನಮ್ಮ ಮಾತ ಖುಷಿ ಪಡ್ಪುನಂಚಿನ ಮನೆಗೆ ನೀರು ಪಂಪಿನ ಯೋಜನೆಡು ಮಾತಾ ಗ್ರಾಮದ ಪ್ರತಿ ಇಲ್ಲಡ್ಲ ಪರ್ಪಿನ ನೀರಿದ ಯೋಜನೆ ಬೈದು ಸೋಮೇಶ್ವರ ಪುರಸಭೆದ ಮಾತಾ ಸದಸ್ಯರು ಎಡ್ಡ ಕ್ರಿಯಾಶೀಲರಾದ ಜನಕ್ಕಳೊಟ್ಟಿಗೆ ಬೆರೆತದು ನಿತ್ಯ ನಿರಂತರ ಎಡ್ಡ ಸಂಪರ್ಕನು ದೀವೊಂದು ಎಡ್ಡ ಅಭಿವೃದ್ಧಿದ ಬೇಲೆಯನ್ನು ಮಲ್ತೊಂದು ಬರೊಂದುಲ್ಲೇರು ಅವೇ ಕಾರಣದಾತ್ರ ಸೋಮೇಶ್ವರ ಪುರಸಭೆ ಇಡೀ ರಾಜ್ಯಕ್ಕೆ ಮಾದರಿ ಆಬಿಲಕ ಅಭಿವೃದ್ಧಿ ಬೇಲೆಯನ್ನು ಮಲ್ತೊಂದು ಬೈತಂಡು
ಒಂಜಿ ವೇಳೆ ರಾಜ್ಯಡ್ಲ BJP ಸರ್ಕಾರ ಇತ್ತುದಿತ್ತುಂಡ ನನಲಾತ್ ಅಭಿವೃದ್ಧಿ ಬೇಲೆಗ್ ಬಿಲ್ಸನ್ನು ಕೊರಳಿತಂಡು ಸೋಮೇಶ್ವರ ಪುರಸಭೆದ ಅಭಿವೃದ್ಧಿ ಬೇಲೆಗ್ ನನಲಾತ್ ಬಲ ಬರ್ಪುಳೆಕ ಪುರಸಭೆ ಸದಸ್ಯರಿಗಳ ಬಲ ದಿಂಜಾವನ ಬೇಲೆನು ರಾಜ್ಯ ಸರ್ಕಾರ ಬೊಕ್ಕ ಸ್ಥಳೀಯ ಶಾಸಕರು ಮಲ್ಪೊಡು ಬಂಡದು ಈ ಪೊರ್ತೊಡು ಸತೀಶ್ ಕುಂಪಲ ವಿನಂತಿ ಮಂತೊಂಡಿರು. ಸೋಮೇಶ್ವರ ಪುರಸಭೆಯ ಈ ಸೋಮೇಶ್ವರ ನಮ್ಮ ನೆಹರು ನಗರ ಸೋಮನಾಥ ಬಡಾವಣೆಯ ಈ ಒಂದು ರಸ್ತೆಗೆ ಇವತ್ತು ಕಾಂಕ್ರೀಟೀಕರಣ ಮಾಡಿ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಅತ್ಯಂತ ಸಂತೋಷ ಸಂಭ್ರಮದಿಂದ ಭಾಗವಹಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಮಂಡಲದ ಕ್ರಿಯಾಶೀಲ ಅಧ್ಯಕ್ಷರಾದ ಜಗದೀಶ್ ಆಳ್ವರು, ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ಪುರುಷೋತ್ತಮ್ ಗಟ್ಟಿ, ನಮ್ಮ ಪುರಸಭೆಯ ಉಪಾಧ್ಯಕ್ಷರು ಮಂಡಲದ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ, ಅದೇ ರೀತಿ ಕಾರ್ಯದರ್ಶಿ ಅರುಣ್ ಬೀರಿ ಅವರು, ನಮ್ಮ ಕಾರ್ಯದರ್ಶಿ ರಾಜೇಶ್ ಜಾಲಾಯಿಸ್ಲು, ಅದೇ ರೀತಿ ಕೌನ್ಸಿಲರ್ ಹರೀಶ್, ವಿಶೇಷವಾಗಿ ಈ ಒಂದು ಕಾಮಗಾರಿಗೆ ವಿಶೇಷವಾಗಿ ಸಹಕಾರವನ್ನು ಕೊಟ್ಟಿರುವಂಥ ನಿಶಾಂತ್, ವಸಂತ್, ಅರಿಣಕ್ಕ, ಅನಿಲ್, ದೇವಕ್ಕ, ತುಳಸಕ್ಕ, ರಾಮನ್ನೆ, ನೀರಾವರಿ ಮಂತ್ರಿ ಸತೀಶ್ ಸೇರಿರುವಂತಹ ಎಲ್ಲ ಆತ್ಮೀಯರೇ, ವಿಶೇಷವಾಗಿ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಸಾರ್ವಜನಿಕವಾಗಿ ವಿಶೇಷವಾಗಿ ಪುರಸಭೆ ಆಡಳಿತ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರದಲ್ಲಿರುವುದರಿಂದ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಪಂಚಾಯತಿನಿಂದಾಗಿ ಇವತ್ತು ಪುರಸಭೆಯಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಪುರಸಭೆ ಆದ ನಂತರ ಸೋನಾ ಸುಹಾಸಿನಿ ಅವರು ಕೌನ್ಸಿಲರ್ ಆದ ನಂತರ ನಿತ್ಯ ನಿರಂತರ ಈ ಭಾಗದ ಈ ಬಡಾವಣೆಯ ರಸ್ತೆ ಕಾಂಕ್ರೀಟೀಕರಣ ಆಗಬೇಕೆನ್ನೋ ಅವರ ಬೇಡಿಕೆಯನ್ನು ನಿರಂತರವಾಗಿ ಸಿಕ್ಕಿದಲ್ಲಿ ಎಲ್ಲರ ಹತ್ರ ಹೋರಾಟ ಮಾಡ್ತಾಯಿದ್ರು. ವಿಶೇಷವಾಗಿ ಈಗ ಪುರಸಭೆಯಿಂದ ಇಷ್ಟು ದೊಡ್ಡ ಒಂದು ಒಳ್ಳೆಯ ರೀತಿಯ ಕಾಮಗಾರಿಯನ್ನು ನಿರ್ವಹಣೆ ಮಾಡೋದ್ರ ಮುಖಾಂತರ ಈ ಒಂದು ಅತ್ಯಂತ ಒಳ್ಳೆಯ ರೀತಿಯ ಈ ಒಂದು ರಸ್ತೆ ಆಗಿದೆ. ನಮ್ಮ ಸಂಸದರಿಂದ ಹಿಡಿದು ನಮ್ಮ ಎಲ್ಲ MLCಗಳನ್ನು ಹಿಡಿದು ಎಲ್ಲರಲ್ಲಿ ಯಾವ್ದು ಅನುದಾನ ಸಿಗ್ತದೆ ಅದನ್ನೆಲ್ಲ ಜಗದೀಶ್ ಆಳ್ವರು ನಿರಂತರವಾಗಿ ಈ ಭಾಗದಲ್ಲಿ ಕಾಮಗಾರಿ ವಿಶೇಷವಾಗಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನು ಕೊಡುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ರವಿಶಂಕರ್ ಸೋಮೇಶ್ವರ ಮತ್ತು ನಮ್ಮ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ್ ಗಟ್ಟಿ ಜೊತೆಗೆ ಎಲ್ಲ ಕೌನ್ಸಿಲರ್ ಸೋನಾ ಸುಹಾಸಿನಿ ಅವರೆಲ್ಲರೂ ಅತ್ಯಂತ ಕ್ರಿಯಾಶೀಲವಾಗಿ ಸೋಮೇಶ್ವರ ಪುರಸಭೆಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಈ ಸಲ ನಾವೆಲ್ಲ ಖುಷಿಯಿಂದ ಇರಬೇಕು, ಯಾಕೆಂದರೆ ಇವತ್ತು ಎಲ್ಲ ಮನೆಗೆ ಕುಡಿಯುವ ನೀರು ಹೆಚ್ಚಿನ ಅಂಶ ಎಲ್ಲ ಮನೆಗೆ ಬಂದಿದೆ ವಸಂತ್ರೆ. ಇದು ನರೇಂದ್ರ ಮೋದಿ ಸರ್ಕಾರದ ವಿಶೇಷವಾದ ಮನೆಗೆ ನೀರು ಕೊಡಬೇಕೆನ್ನೋ ಯೋಜನೆಯ ಆಧಾರದ ಮೇಲೆ ಈ ಒಂದು ಇವತ್ತು ಮನೆಗೆ ಕುಡಿಯುವ ನೀರು ಬಂದಿದೆ. ಈ ಬೇಸಿಗೆ ಕಾಲದಲ್ಲಿ ನಮಗೆ ನೀರಿಲ್ಲ ಎನ್ನುವ ಒಂದು ಸಮಸ್ಯೆಯನ್ನು ನಿರಂತರವಾಗಿ ಶಾಶ್ವತವಾಗಿ ಪರಿಹಾರ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಈ ಪರಿಸರದಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಕೂಡ ನಾನು ಆ ಸಂದರ್ಭದಲ್ಲಿ ಬಂದಿದ್ದೆ. ಇಲ್ಲಿ ನಮ್ಮ ಸೋಮನಾಥ ಬಡಾವಣೆಗೆ ಬೋರ್ವೆಲ್ ಹಾಕುವುದರ ಮುಖಾಂತರ ಆವತ್ತು ನೀರಿನ ಸಮಸ್ಯೆಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದೆವು. ಇವತ್ತು ಇಡೀ ಸೋಮೇಶ್ವರ ಪುರಸಭೆಯಲ್ಲಿ ಕೇವಲ ಕಾಮಗಾರಿ ಮಾಡುವಂಥದ್ದು ಮತ್ತು ರಸ್ತೆ ಮಾಡುವಂಥದ್ದು, ನೀರಿನ ವ್ಯವಸ್ಥೆ ಮಾಡುವಂಥದ್ದು, ಈ ಎಲ್ಲ ಕೆಲಸದ ಜೊತೆಗೆ ಪುರಸಭೆಯ ಎಲ್ಲ ಸದಸ್ಯರು ಅತ್ಯಂತ ಕ್ರಿಯಾಶೀಲವಾಗಿ ಜನರೊಟ್ಟಿಗೆ ನಿತ್ಯ ನಿರಂತರ ಒಳ್ಳೆಯ ಸಂಪರ್ಕವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಇದರ ಕಾರಣಕ್ಕೋಸ್ಕರ ಸೋಮೇಶ್ವರ ಪುರಸಭೆ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ಕೆಲಸ ಕಾರ್ಯವನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಅಕಸ್ಮಾತ್ ರಾಜ್ಯ ಸರ್ಕಾರ BJP ಇದ್ದರೆ ಈ ಪುರಸಭೆ ಇನ್ನಷ್ಟು ಒಂದು ದೊಡ್ಡ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಲಿಕ್ಕೆ ಅವಕಾಶ ಆಗ್ತಾಯಿತ್ತು. ಆದರೂ ಈ ಕ್ಷೇತ್ರದ ಶಾಸಕರು ಮತ್ತು ಸರ್ಕಾರಕ್ಕೆ ನಾನು ವಿನಂತಿ ಮಾಡೋದು, ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ಜನಪರವಾಗಿ ಕೆಲಸ ಮಾಡ್ತಾರೆ, ಒಂದು ಸಲ ಗೆದ್ದ ನಂತರ ಯಾವುದೇ ರಾಜಕೀಯ ನೋಡದೆ ಎಲ್ಲರೂ ನಮ್ಮವರು ಎನ್ನುವ ರೀತಿಯಲ್ಲಿ ಪುರಸಭೆಯ ಎಲ್ಲ ಸದಸ್ಯರು ಒಟ್ಟಾಗಿ ಕೆಲಸವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪುರಸಭೆಗೆ ಇನ್ನಷ್ಟು ಶಕ್ತಿ ಕೊಡುವಂಥ ಕೆಲಸವನ್ನು ನಾವೆಲ್ಲ ಕೊಡಬೇಕಾಗಿದೆ. ಈ ಕಾಮಗಾರಿಯನ್ನು ಮಾಡೋದರ ಮುಖಾಂತರ ಇವತ್ತು ಒಂದು ರೀತಿಯ ಸಂತೃಪ್ತಿಯನ್ನು ಸೋನಾ ಸುಹಾಸಿನಿ ಆಗಿದೆ ಅಲ್ಲ ಅರಿಣಕ್ಕ. ಮುಂದೆ ಕೂಡ ವಸಂತ ಹೇಳಿದ್ದಾರೆ, ಈ ರಸ್ತೆ ಇನ್ನೂ ಬೇರೆ ಬೇರೆ ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ಆಗಬೇಕಾ ಅಂತ ಹೇಳಿದ್ದಾರೆ. ಖಂಡಿತ ಇವರ 5 ವರ್ಷದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಈ ಭಾಗದಲ್ಲಿ ಖಂಡಿತ ಆಗ್ತದೆ. ನಮ್ಮ ಪುರಸಭೆ ಅಧ್ಯಕ್ಷರು ಕಮಲಕ್ಕ ಮತ್ತು ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ ಅವರ ನೇತೃತ್ವದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಕೆಲಸ ಕಾರ್ಯ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಸೋಮೇಶ್ವರ ಪುರಸಭೆ ಇಡೀ ರಾಜ್ಯಕ್ಕೆ ಮಾದರಿ ಪುರಸಭೆ. ಸೋಮೇಶ್ವರ ಪುರಸಭೆಯನ್ನು
ಸಮಸ್ಯೆ ಮುಕ್ತ ಪುರಸಭೆ ಆದ ಮನ್ಪುಗ ನಮ್ಮ ಮಾತ ಒಗ್ಗಟ್ಟು ಅಭಿವೃದ್ಧಿ ಬೇಲೆಯನ್ನು ಮನ್ಪುಗ ಪಂಡದು ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವ ಕೋತ್ತ ಬೈಲ್ ತೆರಿಪಾಯರು ಮಾಗಣಮ ದೇವರಿಗೆ ಕೈ ಮುಗಿದಿದೆ ಅಂತಿನ ಸೋಮನಾಥ ದೇವರ ಕೈ ಮುಗಿದಿದೆ ಪೂರ ದೈವ ದೇವರ ಕೈ ಮುಗಿದಿದೆ ಇನ್ನಿತ ಈ ರೋಡ್ ಉದ್ಘಾಟನೆ ಬೈದ ನಮ್ಮ ಜಿಲ್ಲೆಯ ಜನಪ್ರಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ್ರೆ, ನಮ್ಮ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರು, ನಮ್ಮ ಮಂಡಲದ ಉಪಾಧ್ಯಕ್ಷರಾದ ರವಿಶಂಕರ್, ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಸೋಮೇಶ್ವರ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಯನ ಪುರುಷೋತ್ತಮ ಗಟ್ಟಿಯಲ್ಲಿ, ಬೂತ್ದ ಅಧ್ಯಕ್ಷರಾಯನ ನಿಶಾನ್ ಅಂಜನೆ, ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿಯಾಯನ ಅರುಣನ್ನೆ, ಕ್ಷೇತ್ರದ ಕಾರ್ಯದರ್ಶಿ ರಾಜೇಶ್ ಅಂಜನೆ, ನಮ್ಮ ಜನಪ್ರಿಯ ಈ ವಾರ್ಡದ ಕೌನ್ಸಿಲರ್ ತನ್ನ ಕ್ಷೇತ್ರದ ಬಗ್ಗೆ ಏಪಲ ಆಲೋಚನೆ ಮಾಡ್ತಾರೆ. ತನ್ನ ಅನುದಾನ ತಂದೆ ನಮ್ಮ ಸಂಸದರ ವಿಧಾನ ಪರಿಷತ್ ಸದಸ್ಯರ ಅನುದಾನ ಬೋರ್ಡು ದಿನೋಲ ಒತ್ತಾಯ ಮಲ್ತೊಂದಿಪ್ಪುವಿರಾರು ಇಂಕಿ ಅನುದಾನ ಬೋರ್ಡು ದಾನೆಂದು ಹೊಂಡ ಒಂಜಿ ಕೌನ್ಸಿಲರ್ ಗೆಂದಿ ಬೊಕ್ಕ ಒಂಜಿ ಕ್ಷೇತ್ರಗೂ ಎಂಚ ಸೇವೆ ಮಲ್ಕೊಡಂದು ನಮ್ಮ ಸೋನ ಸುಭಾಷಿಣಿ ಅರ್ಥ ಬದು ಕೊಡ್ತೇವೆ. ನಮ್ಮ ಅನುದಾನ ಇದ್ದಿಂದ ಮಾತ್ರ ಬಾಕಿ ಆತನಿ ಅರೆಗೆ ಇಡೀ ಈ ಭಾಗದ ಪೂರ ಮೀಡ್ಲ ಐನು ಅಭಿವೃದ್ಧಿ ಮಲ್ಪನ ಮಲ್ಲ ಮನಸ್ಸುಂಡು ಅಂಡ ಈಕ್ ಅನುದಾನದ ಕೊರತೆ ಇತ್ತನ ಇಟ್ಟದವರ ಮಾತ್ರ ಬಾಕಿ ಅಂಡ ತನ್ನ ಹಿಡಿದು ಏತು ತೀರುಂಡ ಐನು ಬಾರಿ ಪುರ್ಲುಡು ಇನಿ ಒಂಜಿ ಶೋಕದ ಒಂಜಿ ಕಾಂಕ್ರೀಟ್ದ ರಸ್ತೆಯನ್ನು ಕೊರ್ನಂಚಿನ ನಮ್ಮ ಜನಪ್ರಿಯ ಕೌನ್ಸಿಲರ್ ಸೋನ ಸುಭಾಷಿಣಿ ಅಕ್ಕ ಅಂಚನೆ ಬೈದಿನ ಮಾತ ಹಿರಿಯಾಗ್ಲಿಲ್ಲ ಕೈ ಮುಗಿದೆ. ಸೋಮೇಶ್ವರ ಪುರಸಭೆ ನಮ್ಮ ನಿಜವಾದ ಇಡೀ ರಾಜ್ಯಗೆ ಒಂಜಿ ಮಾದರಿ ಆಯ್ನ ಪುರಸಭೆ ಅಂತ ಬಂದಿರೋ ಭಾರಿ ಇಚ್ಛೆ ಆಗ್ಬೋದು. ನಮ್ಮ ಅಧ್ಯಕ್ಷರಾದಪ್ಪು ರವಿಯನ್ನೇ ಆದಪ್ಪು ಪುರುಷೋತ್ತಮನ್ನೇ ಆದಪ್ಪು ಹರೀಶನ್ನೇ ಆದಪ್ಪು ಮಾತಿರಲ್ಲ ಇಂಜಿನ ಅಂದು ಬಂಡ ಎಂಗಳು ಒಂಜಪ್ಪೆ ಜೋಕುಲು ಬಂದ್ಬಿಡ ದೃಷ್ಟಿ ಆ ಎಂಚಿನ ಪುರಸಭೆಗೆ ಅನುದಾನ ಬರ್ಪಣ ಇನ್ನು ಮಾತ ಕೌನ್ಸಿಲರ್ನಾಗಲಿಲ್ಲ ಒಟ್ಟಿಗೆ ಪಟ್ಟದು ನಮ್ಮ ನಮ್ಮ ಮಂಡಲಗಾವಡು ಜಿಲ್ಲೆಗಾವಡು ಹೂವೇ ಒಂಜಿ ತರಬೇನೆ ಇಜ್ಜಂದನ ಅಂಚಿನ ಒಂಜಿ ಪುರಸಭೆ ಒಂದು ಬಂಡ ಆ ಸೋಮೇಶ್ವರ ಪುರಸಭೆ ಎಂದು ಬಂದಿರ ಈಗ ಭಾರಿ ಖುಷಿಯ ಒಂದುಂಡು. ಪಂಚಾಯತ್ ರವಿಯನ್ನೇ ಪನೊಂದುಲ್ಲೇರು ಎಂಗ್ಲಿಗೆ ಅನುದಾನ ಬೋರ್ಡು ಉಂದು ಆಂಡಲ್ಲ ನಮ್ಮದು ಕೊರಿಯರ ಸಾಧ್ಯ ಇಜ್ಜಂದನೇರದವರು ಮಾತ್ರ ಬಾಕಿ ಆಗ್ತದೆ ಇತ್ತೆಲ್ಲ ಬಂಡೆ ನಮ್ಮೊಂದು ಕೌನ್ಸಿಲರ್ ಇಜ್ಜಂದಡಿ ಒಂಜಿ ಅನುದಾನ ದೀಯರಂಡು ದೇವೇರು ಅನುದಾನವನ್ನು ಕೊರ್ಪಣಂಜನ ಮಲ್ಲ ಸೌಭಾಗ್ಯನ ಕೊರಡು ನಮ್ಮ ಏರ್ಪುರ ವಿಧಾನ ಪರಿಷತ್ ಸದಸ್ಯರೆಲ್ಲರ ಅಕ್ಲಿನ ಬೆರಿದಾಗಿದೆ ಮರಿಗಾಲೋಡು ಎಂಕಲು ಆ ಬೇಲೆನೇ ಮಲ್ಪನಿಟ್ಟುಲ್ಲ ಇಂಜಿನ ಬಂದರೆ ಫ್ರೀ ಆಪ ಪೂರ ಆದನಗ ಓರ್ಲಂಕೆ ಇಂಜಿನ ಅನುದಾನ ದಿಕ್ಕೊಂಡ ಐನು ಕನತದ್ದು ನಮ್ಮ ಈ ಸೋಮೇಶ್ವರ ಅಂಚನೆ ಕೋಟೆಗಾರ ಇಡೀ ನಮ್ಮ ಮಂಡಲದ ಬಾಡುಗೆ ಬಂಡ್ಕೊಂಡು ಉದ್ದೇಶಡು ಇಲ್ಲ ಈತು ಶೋಕದ ಬೇಲೆನ್ ಮಲ್ತನಂಚಿನ ಸೋಮೇಶ್ವರ ಪುರಸಭೆತ ಮಾತ ನಮ್ಮ ಕೌನ್ಸಿಲರ್ ನಕ್ಲಿಗೆ ಅಂಜನೆ ಸೋನ ಸುಭಾಷಿಣಿ ಅಕ್ಕಾಗೆ ಆನೆ ಧನ್ಯವಾದವನ್ನು ಅರ್ಪಿಸ ಒಂದು ಬರ್ತದೆ. ಆಯ್ನ ತೆಂಗಿನ ಬೇಲೆಯನ್ನು ಸುಲಭ ಅಲ್ಪಲಕ್ಕ ನಿಕ್ಲಿ ಮಾತಿರಲ್ಲ ಅನುವು ಮಲ್ಪಡೋದು ಪನೊಂದು ಎನ್ನರಟ್ಟು ಪಾತೆರನ್ನು ಮುಕ್ತ. ಜೈ ಹಿಂದ್, ಜೈ ಶ್ರೀ. ಸೋಮೇಶ್ವರ ಪುರಸಭೆ ಸ್ಥಾಯಿ ಸಮಿತಿದ ಅಧ್ಯಕ್ಷರು ಪುರುಷೋತ್ತಮ ಗಟ್ಟಿ ಪರಿಯತ್ತೂರು, ಸೋಮೇಶ್ವರ ಶಕ್ತಿ ಕೇಂದ್ರದ ಪ್ರಮುಖರು ರಾಜೇಶ್ ಜಾಲಹಿತ್ತಿಲು, ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿ ಅರುಣ್ ಕುಮಾರ್ ಬೀರಿ, ಬೂತ್ ಅಧ್ಯಕ್ಷರು ನಿಶಾನ್ ಸೋಮೇಶ್ವರ, ಮಾಜಿ ಸದಸ್ಯರು ಹರಿಣಾಕ್ಷಿ, ಸ್ಥಳೀಯರು ರಾಮಣ್ಣ, ಸತೀಶ್, ಯೋಗೀಶ್, ಶ್ರೀಮತಿ ಶೋಭಾ, ಶ್ರೀಮತಿ ಫ್ಲೇವಿ, ಶ್ರೀಮತಿ ತುಳಸಿ, ಶ್ರೀಮತಿ ಗಾಯತ್ರಿ, ಅನಿಲ್, ಗುತ್ತಿಗೆದಾರರು ವೈಶಾಖ್ ಎಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸೋಮೇಶ್ವರ ಪುರಸಭಾ ಸದಸ್ಯರು ಹರೀಶ್ ಕುಮಾರ್ ಸಭೆ ಎತ್ಕೊಂಡು ಸೊಲ್ಮೆ ಸಂದಾಯರು. ಗ್ರಾಮದೇವರು ಶ್ರೀ ಸೋಮನಾಥನ ಮನಸಾರೆ ಒಂದಿಸ ಒಂದು ಸೋಮೇಶ್ವರ ಪುರಸಭಾ ವ್ಯಾಪ್ತಿದ 15ನೇ ವಾರ್ಡ್ದ ಸೋಮನಾಥ ಬಡಾವಣೆದ ರಸ್ತೆ ಅಭಿವೃದ್ಧಿಯಾದ ಕಾಂಕ್ರೀಟೀಕರಣ ಆತನು ಈ ರಸ್ತೆಯನ್ನು ಉದ್ಘಾಟನೆ ಮನ್ಪೆರೆ ನಮ್ಮ ಇನಿ ಮಾತೇರ್ಲ ಸೇರಿ